ಮಂಗಳೂರಿನ ಅಳಕಿಯಲ್ಲಿರುವ ಪ್ಲಾನೆಟ್ ಜಿ ದಿ ಮೊಬೈಲ್ ಗ್ಯಾಲರಿ 30ನೇ ವರ್ಷದ ಸಂಭ್ರಮದಲ್ಲಿದೆ. ಆ ಪ್ರಯುಕ್ತ ಗ್ರಾಹಕರು ಖರೀದಿಸಿದ ವಸ್ತುಗಳ ಮೇಲೆ ಲಕ್ಕಿ ಕೂಪನ್ಗಳನ್ನು ಆಯೋಜಿಸಿದ್ದು, ಇದರ ಲಕ್ಕಿ ಡ್ರಾ ಕಾರ್ಯಕ್ರಮವು ಇಂದು ಪ್ಲಾನೆಟ್ ಜಿ ಶೋರೂಂನಲ್ಲಿ ನಡೆಯಿತು. ಮೊಬೈಲ್ ಮಾರಾಟದಲ್ಲಿ ಈಗಾಗಲೇ ಹೆಸರು ಪಡೆದುಕೊಂಡಿರುವ ಪ್ಲಾನೆಟ್ ಜಿ ದಿ ಮೊಬೈಲ್ ಗ್ಯಾಲರಿ ಇದೀಗ 30ನೇ ವರ್ಷದ ಸಂಭ್ರಮದಲ್ಲಿದೆ. ಪ್ರತಿಷ್ಠಿತ ಮೊಬೈಲ್ ಹಾಗೂ ಆಕ್ಸೆಸರೀಸ್ಗಳನ್ನು ಮಾರಾಟ ಮಾಡುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 30ನೇ ವರ್ಷದ ಸಂಭ್ರಮದ ಪ್ರಯುಕ್ತ ಗ್ರಾಹಕರಿಗೆ ಪ್ರತಿ ಮೊಬೈಲ್ ಖರೀದಿಯ ಮೇಲೆ ಲಕ್ಕಿ ಕೂಪನ್ಗಳನ್ನು ನೀಡಲಾಗಿದ್ದು, ಇದರ ಅದೃಷ್ಟಶಾಲಿಗಳ ಆಯ್ಕೆ ಇಂದು ಪ್ಲಾನೆಟ್ ಜಿ ಮಳಿಗೆಯಲ್ಲಿ ನಡೆಯಿತು. ಐಸಿಐಸಿಐ ಲಂಬಾರ್ಡ್ ಏರಿಯಾ ಮ್ಯಾನೇಜರ್ ವೇಣುಗೋಪಾಲ್ ಶೆಣೈ ಅವರು ಅದೃಷ್ಟಶಾಲಿಗಳನ್ನ ಆಯ್ಕೆ ಮಾಡಿದ್ರು. ಬಳಿಕ ಮಾತನಾಡಿ, ಕಳೆದ 30 ವರ್ಷಗಳಿಂದ ಮಂಗಳೂರು ನಗರದಲ್ಲಿ ಮೊಬೈಲ್ಗೆ ಮನೆಮಾತಾಗಿರುವ ಮಳಿಗೆ ಎಂದರೆ ಅದು ಪ್ಲಾನೆಟ್ ಜಿ. ನಗರದ ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ನೀಡ್ತಾ ಬರ್ತಾ ಇದೆ. ಮುಂದೆಯೂ ಹೀಗೆಯೇ ಯಶಸ್ಸಿನತ್ತ ಈ ಮಳಿಗೆ ಮುನ್ನುಗ್ಗಲಿ ಅಂತ ಶುಭ ಹಾರೈಸಿದ್ರು. ಕಳೆದ 30 ವರ್ಷಗಳಿಂದ ನಗರದ ಸಾವಿರಾರು ಗ್ರಾಹಕರಿಗೆ ಒಳ್ಳೆಯ ಸರ್ವಿಸ್ ಸೇವೆ ಕೊಟ್ಟು ತಮ್ಮ ಸಂಸ್ಥೆಯನ್ನು ಬೆಳೆಸಿ, ಬಹಳ ಕಷ್ಟದಲ್ಲಿ ಬೆಳೆಸಿ ಮುಂದುವರಿಸಿಕೊಂಡು ಬಂದು, ಇದೀಗ ಅವರ ಪುತ್ರ ರಾಹುಲ್ ಕಾಮತ್ ಅವರು ಇನ್ನೊಂದು ಇದರ ಬ್ರಾಂಚನ್ನು ತೆರೆದು ಗ್ರಾಹಕರಿಗೆ ಮತ್ತೆ ಅದೇ ರೀತಿಯ ಉತ್ಕೃಷ್ಟ ಸೇವೆಯನ್ನು ಗ್ರಾಹಕರಿಗೆ ಕೊಟ್ಟು 30 ವರ್ಷ ಪೂರ್ತಿ ಮಾಡಿದ ಈ ಸುಸಂದರ್ಭದಲ್ಲಿ ಬಂಪರ್ ಪ್ರೈಸ್ ಹಾಗೂ ಇತರ ಹಲವು ಬಹುಮಾನಗಳನ್ನು ತನ್ನ ಗ್ರಾಹಕರಿಗೆ ಇವತ್ತು ಕೊಟ್ಟಿದ್ದಾರೆ. ಅದನ್ನು ಡ್ರಾ ಮಾಡಲಿಕ್ಕೆ ನನ್ನನ್ನು ಕರೆದಿದ್ದರು. ಬಹಳ ಖುಷಿ ಆಗ್ತಾ ಇದೆ, ಯಾಕೆಂದರೆ ನಾನು ಈ ಸಂಸ್ಥೆಯ ಗ್ರಾಹಕರಾದ ಶಿಲ್ಪಾ ಆರ್ ಅವರು ಬಂಪರ್ ಬಹುಮಾನ 65 ಇಂಚಿನ ಎಂಇ ಎಲ್ಇಡಿ 4K ಸ್ಮಾರ್ಟ್ ಟಿವಿಯ ವಿಜೇತರಾದರೆ, ಉಷಾ ಪಟೇಲ್ ರವರು ಪ್ರಥಮ ಬಹುಮಾನವಾಗಿ ಮೊಬೈಲ್ ಹ್ಯಾಂಡ್ಸೆಟ್ನ ವಿನ್ನರ್ ಆದರೆ, ಪ್ರದೀಪ್ ಕೆ ಅವರು ದ್ವಿತೀಯ ಬಹುಮಾನವಾದ ಮಿಕ್ಸರ್ ಗ್ರೈಂಡರ್ನ ವಿಜೇತರಾಗಿದ್ದಾರೆ. ಈ ವೇಳೆಯಲ್ಲಿ ಪ್ಲಾನೆಟ್ ಜಿ ದಿ ಮೊಬೈಲ್ ಗ್ಯಾಲರಿಯ ಮಾಲಕರಾದ ಗುರುದತ್ ಕಾಮತ್, ಗೋಪಿನಾಥ್ ಕಾಮತ್, ನ್ಯೂ ಪ್ಲಾನೆಟ್ ಜಿ ಮೊಬೈಲ್ ಗ್ಯಾಲರಿಯ ಮಾಲಕರಾದ ರಾಹುಲ್ ಕಾಮತ್ ಉಪಸ್ಥಿತರಿದ್ದರು. ಪ್ಲಾನೆಟ್ ಜಿ ದಿ ಮೊಬೈಲ್ ಗ್ಯಾಲರಿಯಲ್ಲಿ ವಿವೋ, ಒಪ್ಪೋ, ಎಲ್ಜಿ, ಸ್ಯಾಮ್ಸಂಗ್, ಎಂಐ, ಮೈಕ್ರೋಮ್ಯಾಕ್ಸ್, ಲೆನೆವೋ, ನೋಕಿಯಾ, ಜಿಯೋನಿ, ರೆಡ್ಮಿ ಸೇರಿದಂತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಂಪನಿಯ ಮೊಬೈಲ್ಗಳು ಒಂದೇ ಸೂರಿನಡಿ ದೊರೆಯಲಿದೆ. ಮೊಬೈಲ್ ಮಾರಾಟದ ಜೊತೆಗೆ ಮೊಬೈಲ್ನ ಬಿಡಿ ಭಾಗಗಳನ್ನು ಕೂಡ ಮಾರಾಟ ಮಾಡಲಾಗ್ತಾ ಇದೆ. ಶರತ್ ಸಾಲ್ಯಾನ್, V4 ನ್ಯೂಸ್ 24/7 ಮಂಗಳೂರು.